ಜಗತ್ತಿನಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ದೇಶ ಬ್ರೆಜಿಲ್. ಎರಡನೆಯ ಸ್ಥಾನದಲ್ಲಿದೆ ಭಾರತ. ಬೆಳಗಾವಿ ಜಿಲ್ಲೆಯು ರಾಜ್ಯದ ಕಬ್ಬಿನ ಜಲ್ಲೆ ಎನಿಸಿದೆ. ಬ್ರೆಜಿಲ್ 72.44 ಕೋಟಿ ಟನ್ ಕಬ್ಬು ಬೆಳೆದು ಲೋಕದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ಲೋಕಾದ್ಯಂತ 37.69% ಆಗಿದೆ. ವಿಶ್ವದಾದ್ಯಂತ ಭಾರತವು 22.86% ಪಾಲು ಎಂದರೆ 43.94 ಕೋಟಿ ಟನ್ ಕಬ್ಬು ಬೆಳೆಯುತ್ತಿದೆ. ಮೂರನೆಯ ಸ್ಥಾನದಲ್ಲಿ ಚೀನಾ 10.34 ಕೋಟಿ ಟನ್ ಕಬ್ಬು ಬೆಳೆಯುತ್ತಿದೆ. ಥೈಲ್ಯಾಂಡ್, ಪಾಕಿಸ್ತಾನ, ಮೆಕ್ಸಿಕೋ, ಕೊಲಂಬಿಯಾ, ಇಂಡೋನೇಷ್ಯಾ ಅನಂತರದ ಸ್ಥಾನಗಳಲ್ಲಿ ಇವೆ. ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2,60,86,55 ಟನ್, ಬಾಗಲಕೋಟೆ ಜಿಲ್ಲೆಯಲ್ಲಿ 92,16,637 ಟನ್, ವಿಜಯಪುರ ಜಿಲ್ಲೆಯಲ್ಲಿ 78,81,285 ಕೋಟಿ ಟನ್ ಕಬ್ಬು ಬೆಳೆಯುತ್ತಾರೆ. ಆಮೇಲಿನ ಸ್ಥಾನಗಳಲ್ಲಿ ಮಂಡ್ಯ, ಕಲಬುರಗಿ, ಮೈಸೂರು, ಬೀದರ್, ಉತ್ತರ ಕನ್ನಡ ಇತ್ಯಾದಿ ಇವೆ. ಕರ್ನಾಟಕದಲ್ಲಿ ಒಟ್ಟು 6,12,1,1885 ಟನ್ ಕಬ್ಬು ಬೆಳೆಯುವವರು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.